ಮಾಜಿ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಜೀವಂದರ್ ಜೈನ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಹನುಮಗಿರಿ ಬ್ರಹ್ಮಕಲಶೋತ್ಸವದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಾ. ನೀವು ಕಂಡಂತೆ ಹನುಮಗಿರಿ ಬ್ರಹ್ಮಕಲಶೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಕಾರ್ಯಕ್ರಮ. ಕೋದಂಡರಾಮ ಆಂಜನೇಯ ಪಂಚಮುಖಿ ಆಂಜನೇಯ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಕಳೆದ 3 ದಿವಸದಿಂದ ನಡೀತಾ ಇದೆ. ಅನ್ನ ಸಂತರ್ಪಣೆ ಉಗ್ರಾಣ ಭಾಳ ಅಚ್ಚುಕಟ್ಟಾಗಿ ನಡೆಯುವಂಥ ಕಾರ್ಯಕ್ರಮ. ಭಾಳಷ್ಟು ಭಕ್ತಾದಿಗಳು ಇವತ್ತು ಕೂಡ ಬರ್ತಾ ಇದ್ದಾರೆ. ಒಂದು ವಿಶೇಷವಾದ ಕ್ಷೇತ್ರ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರಾಯಶಃ ಇನ್ನು ಮುಂದೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಆಂಜನೇಯ ಮತ್ತು ಕೋದಂಡರಾಮನ ದರ್ಶನ ಮಾಡಲಿಕ್ಕಿದ್ದಾರೆ. ಗಿರಿ ಬ್ರಹ್ಮಕಲಶೋತ್ಸವ ವೈಭವದಿಂದ ನಡೆದಿದೆ ಸರ್. ಈ ಹೊತ್ತಿಗೆ ನೀವು ಕೂಡ ಸಾಕ್ಷಿ ಆಗ್ತಾ ಇದ್ದೀರಾ. ನಾಡಿನ ಸಮಸ್ತ ಜನತೆಗೆ ಹನುಮಗಿರಿ ಬ್ರಹ್ಮಕಲಶೋತ್ಸವದ ಶುಭಾಶಯವನ್ನು ಸಲ್ಲಿಸ್ತಾ, ಹನುಮಗಿರಿಯಲ್ಲಿ ವಿರಾಜಮಾನಾಗಿರುವಂಥ ಪಂಚಮುಖಿ ಆಂಜನೇಯ ಹಾಗೂ ಕೋದಂಡರಾಮನ ಆ ಭವ್ಯವಾದಂಥ ವಿಗ್ರಹಗಳಿಗೆ ಶಾಸ್ತ್ರೋತ್ತರವಾಗಿ ಇವತ್ತು ಬ್ರಹ್ಮಕಲಶೋತ್ಸವ ಆಗಿ ಆ ಸಾನ್ನಿಧ್ಯ ವೃದ್ಧಿ ಮಾಡುವಂಥ ಕೆಲಸವನ್ನು ಬಹುಶಃ ಇಲ್ಲಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ನಮ್ಮೆಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ. ಒಟ್ಟು ಹಿಂದೂ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥ, ಇವತ್ತು ಸಮಾಜದ ಕಲ್ಯಾಣಕ್ಕಾಗಿ ಇವತ್ತು ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಮಾಡುವ ಮುಖಾಂತರ ಇಲ್ಲಿ ವೈವಿಧ್ಯಮಯವಂಥ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ ಭಾರತ ಮಾತೆಯ ಆ ಒಂದು ಭವ್ಯವಾದಂಥ ಭವನವನ್ನು ನಿರ್ಮಾಣ ಮಾಡಿ ಸೈನಿಕರಿಗೆ ಮತ್ತು ಈ ದೇಶಕ್ಕೆ ಯಾವ ರೀತಿ ಗೌರವವನ್ನು ಕೊಡಬೇಕೆನ್ನುವಂಥ ಸಂದೇಶವನ್ನು ಈ ಹನುಮಗಿರಿಯಿಂದ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಶಿಲೆಯಲ್ಲಿ ನಮ್ಮ ರಾಮಾಯಣ, ಮಹಾಭಾರತ, ನಮ್ಮೆಲ್ಲ ಪುರಾಣಗಳನ್ನು ಕೆತ್ತನೆ ಮಾಡುವ ಮುಖಾಂತರ ಮುಂದಿನ ಸಮಾಜ ಯಾವ ರೀತಿಯಾಗಿ ಬದುಕಬೇಕು ಎನ್ನುವಂಥ ಒಂದು ಸಂದೇಶವನ್ನು ಕೂಡ ಈ ಒಂದು ಹನುಮಗಿರಿಯಲ್ಲಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಭವ್ಯವಾದಂಥ ಆಂಜನೇಯನ ಮತ್ತು ಕೋದಂಡರಾಮನ 2 ಪ್ರತಿಮೆಗಳು ಶ್ರದ್ಧೆ ಭಕ್ತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತದೆ. ಇಲ್ಲಿಯ ಬ್ರಹ್ಮಕಲಶೋತ್ಸವ ಒಂದು ರೀತಿಯಲ್ಲಿ ಆ ಭಜನೆಯ ಮುಖಾಂತರ ಭಗವಂತನನ್ನು ಕಾಣ್ಬೋದು ಎನ್ನುವಂಥ ಸಂದೇಶವನ್ನು ಒಂದು ಕಡೆಯಿಂದ ಕೊಟ್ಟರೆ, ಇನ್ನೊಂದು ಕಡೆಯಿಂದ ಹಿಂದೂ ಸಮಾಜ ಯಾತಕ್ಕಾಗಿ ಒಟ್ಟಾಗಬೇಕು, ಮತ್ತೊಮ್ಮೆ ಜಗತ್ತಿಗೆ ಭಾರತದ ಆಧ್ಯಾತ್ಮಿಕ ಬದುಕನ್ನು ಹೇಗೆ ಪಸರಿಸ್ಬೋದು ಎನ್ನುವಂಥ ಸಂದೇಶ ಕೂಡ ಈ ಬ್ರಹ್ಮಕಲಶೋತ್ಸವದ ಮುಖಾಂತರ ಹೋಗಿದೆ. ಒಟ್ಟು ಒಂದು ಇಡೀ ನಾಡಿಗೆ ಮುಂದಿನ ದಿನಗಳಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಮತ್ತು ಬ್ರಹ್ಮಕಲಶೋತ್ಸವವನ್ನು ಮಾಡಲಿಕ್ಕೆ ಈ ಒಂದು ಬ್ರಹ್ಮಕಲಶೋತ್ಸವ ಒಂದು ಅದ್ಭುತವಾದಂಥ ಪ್ರೇರಣೆಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತಾ ಇದ್ದೇನೆ. ಇದಕ್ಕೆ ಕಾರಣಭೂತರಂಥ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಇಲ್ಲಿಯ ಟ್ರಸ್ಟಿನ ಸಂಚಾಲಕರಂಥ ಅಚ್ಯುತ ಮುಡಿತಾ ಇರ್ಬೋದು, KM ನಟರಾಜ್ ಇರ್ಬೋದು, ಎಲ್ಲ ಪದಾಧಿಕಾರಿಗಳು ಯಾವುದೇ ಸಮಸ್ಯೆ ಬರದ ರೀತಿಯಲ್ಲಿ ಬರುವಂಥ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಕೆಲಸವನ್ನು ಮಾಡಿ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ